ಭಾಷೆ ಮಾತ್ರವಾಗಿರದೆ ಉತ್ಕೃಷ್ಟ ಸಂಸ್ಕೃತಿಯ ಪ್ರತೀಕವಾಗಿರುವ ತುಳುವಿಗೆ ಅಪಾರ ಶಕ್ತಿ ಇದೆ. ಪ್ರಪಂಚದಲ್ಲಿ ಅತ್ಯಂತ ಹಳೆಯ ಭಾಷೆಯಾಗಿರುವ ತುಳುವಿಗೂ ಹಾಗೂ ತುಳು ಭಾಷಿಕರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಗ್ಗಳಿಕೆಯೊಂದಿಗೆ ವಿಶೇಷ ಗೌರವವಿದೆ ಎಂದು ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ವಾಮನ ಪೈ ಹೇಳಿದರು. ತುಳುಕೂಟು ಪುತ್ತೂರು ತಾಲೂಕು ಸಮಿತಿಯ ಆಶ್ರಯದಲ್ಲೇ ಮಂಜಲ್ಪಡ್ಪು ಸುಧಾನಾ ವಸತಿಯುತ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿರುವ 2 ದಿನಗಳ ತುಳುವೆರ ಮೇಳು 2024 ಹಾಗೂ ಟೆನ್ನಿಸ್ ಮೇಳದ ವ್ಯಾಪಾರ ಮಳಿಗೆಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಂದು ಸಂಸ್ಕೃತಿ ಅವನ್ನ ಇಲ್ಲಾರದೆ ಪುಟ್ಟೋಡು ಆ ಸಂಸ್ಕಾರ ತುಳು ಭಾಷೆದ ಪವರ್ ಏತು ಪಂಡ ಏನವರ ಟಿಬೇಟಿಗೆ ಬೇಜಾರ್ತಿತ್ತೆ ಎಂಕಲ್ನ ಫ್ಲೈಟ್ ಒಂದರ 2 ಗಂಟೆ ಲೇಟ್ ಇತ್ತು. ಕ್ಯಾಂಟೀನ್ ಕೊಂಡು ರಶ್ ಉಂಟು ಕಂಡಾಪಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು ಚಾಯ್ಗೆ 250 ರೂಪಾಯಿ ಆ ಟೈಮ್ ಮಾಡು ಇಟ್ಲಿ ಪರಿಯಲ್ಲ ಪಣಿತು ಖಾರ ಪಂಡು ಬಂದು ತೋಜುಂಡು ಅಂಚ ದಾಯ್ತ ಮಲ್ಪನ ಬಂತು ಯಾನೆಲ್ಲ ಎನ್ನ ಫ್ರೆಂಡ್ಲಿ ಇರ್ತೇವೆ ಎಂಕ್ಲಿಂಚಿ ಪಾತ್ರೆನಾಗ ಕನ್ನಡ ತುಳು ಪಾತ್ರೆ ನಿತ್ತ ಅಪ್ಪಗ ಓರಿ ಆ ಕ್ಯಾಂಟೀನ್ ತಗೊತ್ತೆ ಅಣ್ಣ ನಿಕ್ಲು ಮಾವು ಓಡ್ತಾರೆ ಒಂದು ಎಂಕ್ಲು ಕುಡ್ಲ ತಕ್ಕದು ಯಾನು ಉಡುಪಿ. ಸೊ ಆ ಒಂದು ತುಳುತ್ತ ಭಾಷೆದ ಎಂಕ್ಲಿಗೆ ಒಂದು ಗುರ್ತಾತು ಎಂಕ್ಲಿಗೆ ಬೋಡೈನ ವ್ಯವಸ್ಥೆ ಪೂರ ಆರೇ ಮಲ್ತು ಕೊಡ್ತೀರಿ. ಆ ಚಾ ಸಮೇತ ಫ್ರೀ ಕೊಡ್ತೀರಿ. ದಟ್ ಈಸ್ ತುಳು ಭಾಷೆದ ಒಂದು ಪ್ರೀತಿ. ಊರ್ತಕ್ಕಳು ಬಂದಾಗ ಏತು ಖುಷಿ ಆಗ್ಬಿಡು ಬಂದು ತುಳು ಐದು ಬುಕ್ಕ ಎಂಗ್ಲಿಗೆ ಪಾಠ ತೆಕ್ಕೊಂಡು ಎಂಗ್ಲು ವಾಲ್ ಉತ್ತರ ಹಿಂದೂಸ್ತಾನ ಪೋಂಡಲ್ಲ ಹೆಚ್ಚಿನ ಹೋಟ್ಲು ಮಲ್ಲ ಹೋಟೆಲ್ ಪೂರ ತುಳುದಕ್ಲು ತುಳುತ ಅದನ್ನು ಮೇಂಟೈನ್ ಮಾಡ್ಕೊಂಡ್ಮಕ್ಳು ಚೆಲ್ಲಪ್ಪ ಮಕ್ಕಳು ಅಲ್ಪ ಲಂಚನೆ ಕ್ಯಾಂಟೀನ್ ಸಪ್ಲೈ ಬಾತ್ರೂಮ್ಗಳಿಲ್ಲ ಅಣ್ಣ ವಾವ್ ಊರು ಕೇಂದ್ರ ಕೂಡಲೇ ಎಂಗ್ಲಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ತಿಕ್ಕೊಂಡು ಇತ್ತೀಚೆಗೆ ತುಳು ಭಾಷೆಯ ಬಗ್ಗೆ ಒಂದು ರಿಸರ್ಚ್ ಅನ್ವೇಷಣೆ ಮಾಡೋದು ಬಸ್ಸನ್ನು ಟೂಯರ ಪೋನಾಗ ಇಡೀ ಪ್ರಪಂಚದ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ತುಳು ಸಮೇತ ಉಂಟು. ತಮಿಳ ತುಳು ಬಂದೊಂದು ಜಿಜ್ಞಾಸೆ ಉಂಟು. ಕೆಲವು ಮೂಲ ಪ್ರಕಾರ ತುಳು ಇಸ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜ್. 5 ಬುಕ್ಕ ತಮಿಳ್ ಪಂಡ್ಬೇಕು ಎನ್ಹ್ಯಾವ್ ರಡ್ಲ ದ್ರಾವಿಡ ಭಾಷೆ ಅಂಚಾತ ಈ ತುಳು ಭಾಷೆಯನ್ನು ತುಳು ಸಂಸ್ಕಾರನೇ ನನ್ನ ಮುಂದುವರಿಸ್ಬಾರ್ದು ಬಂದೆ ನಿಕ್ಲಡ ಬರಕ್ಕೆ ಅಂತ ಎನ್ನ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಟೆನ್ನಿಸ್ ಮೇಳಕ್ಕೆ ಚಾಲನೆ ನೀಡಿದ ಪುತ್ತೂರಿನ ವೈದ್ಯ ಡಾಕ್ಟರ್ ಸುರೇಶ್ ಪುತ್ತೂರಾಯ ಅವರು ಮಾತನಾಡಿ, ಕರಾವಳಿ ಭಾಗದಲ್ಲಿ ಹೆಚ್ಚಿನವರ ಮಾತೃಭಾಷೆ ತುಳುವಾಗಿದೆ. ಆದರೆ ಪ್ರದೇಶಕ್ಕೆ ಸಂಬಂಧಿಸಿ ಆ ಭಾಷೆಯನ್ನಾಡುವ ವ್ಯತ್ಯಾಸವಿದೆ. ತುಳುವಿಗೆ ವಿಶೇಷ ಮಾನ್ಯತೆಯ ಕುರಿತಂತೆ ಈಗಾಗಲೇ ಗಂಭೀರ ಪ್ರಯತ್ನಗಳು ನಡೆಯುತ್ತಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಮ್ಮದು ಆಗ್ರಹವಿದೆ ಎಂದರು. ತುಳು ಭಾಷೆ ಹೆಚ್ಚಿನ ಕಲ್ಲ ಮಾತೃಭಾಷೆ ನೆನಪಿರಿ ಒಂದು ಪಾತೆರಡು ಚೂರು ವ್ಯತ್ಯಾಸ ಇತ್ತು. ಪುತ್ತೂರು ಕುಡ್ಲದು ಉಡುಪಿಗೆ ಮುಟ್ಟಿನಾಗ ಚೂರು ವ್ಯತ್ಯಾಸ ತೋಜೋಣ ಅಂಟ್ಲ ಮಾತ್ರ ಎಲ್ಲ ನಮ್ಮ ಒಂದು ಪ್ರೀತಿದ ಮಾತೃಭಾಷೆ ತುಳು ಭಾಷೆ. ಈ ತುಳು ಭಾಷೆದ ಈ ಮೇಳದ ಅಂಗವಾತು ಇನ್ನೊಂದು ತಿನಸು ಮೇಳದೆಲ್ಲ ಉದ್ಘಾಟನೆ ಆತಂಡೆ ಐತೆ ನಮ್ಮ ತುಳುವೇರು ಸಾಧಾರಣ ತೆಪ್ಪಲ ಬಳಸು ನಂಚಿನ ತಿಂಡಿ ತಿನಿಸುಗಳು ಮಾತ್ರ ಇನ್ನೊಂದು ತೆರೆಯುವಂತೆ
ఆయన ಮಾತೆಲ್ಲ ఆయన ತಿಂಡಿ ಮೇಳೋಟು ಭಾಗವಹಿಸಾತು ನಮ್ಮ ತುಳು ಸಂಸ್ಕೃತಿ ನಮ್ಮ ಬಳಸಿನ ತಿಂಡಿ ತಿನಿಸುಗಳನ್ನ ಒಂದು ರುಚಿನ ಮಾತೆಲ್ಲ ಪಡೆಯೋಣ ಒಂಜಿ ಆಶಿಸಾತು. ಅಂಚನೆ ನಮ್ಮ ಈ ತುಳು ಭಾಷೆಗೆ ಒಂಜಿ ಮಾನ್ಯತೆ ತಿಕ್ಕೊಡೊಂದು ನಮ್ಮ ತುಳು ಜನರನ್ನ ಬಹು ಸಮಯದ ಒಂದು ಬೇಡಿಕೆ ಉಂಡು. ನಮ್ಮ ವಿಧಾನಸಭೆಯ ಪ್ರತಿಧ್ವನಿತ ಆವಂತುಂಡು. ಇತ್ತೀಚೆಗೆ ನಮ್ಮ ತುಳು ನಮ್ಮ ಶಾಸಕರೆಲ್ಲ ಸ್ಪೀಕರ್ಲ ತುಳು ಭಾಷೆಡೆ ಮಾತಾಡೋದು ಆ ಮುಟ್ಟಗಂಟ್ಲ ನಮ್ಮ ಒಂದು ತುಳು ಭಾಷೆ ಮಿತ್ತು ಪಾವಡು ನಮ್ಮ ತುಳು ಭಾಷೆಗೆ ಒಂದು ಮಾನ್ಯತೆ ಸಿಕ್ಕಡು ಕಂಡಿದ್ದು ನಮ್ಮ ಒಂಜಿ ಈ ತುಳು ಮೇಳೋಟು ಸರ್ಕಾರದ ಒಂದು ಆಗ್ರಹ ಮಂಟಪದ ಎನ್ನುವ ಒಂದು ಮಾತಾಡಲ ಒಂದು ವಿನಂತಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತುಳುವೆರ ಮೇಳೋ ಸಮಿತಿಯ ಗೌರವಾಧ್ಯಕ್ಷ ಸವಣೂರು ಕೆ ಸೀತಾರಾಮರೈ ವಹಿಸಿದ್ರು. ತುಳುವೆರ ಮೇಳೋ ಸಮಿತಿಯ ಕಾರ್ಯಾಧ್ಯಕ್ಷ ಪ್ಯಾಟ್ರಿಕ್ ಸಿಪ್ರಿಯಾನ್ ಮಸ್ಕರೇನಸ್, ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಿತ್ತಳಿಕೆ ಸೂರ್ಯನಾಥ್ ತಾಳ್ವ, ಜನ್ಮ ಫೌಂಡೇಶನ್ನ ಡಾಕ್ಟರ್ ಹರ್ಷಕುಮಾರ್ ರೈ ಮಾಡಾವು ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.